ನಮೋ ನಮಃ. ಹೀಗೆ ಬರಬೇಕು, ಹೀಗೆ ಬರಬೇಕು. ಉಚಿತವಾದಂತಹ ರಕ್ತಖಚಿತವಾದ ಆಸನವಿದೆ, ಕುಳಿತುಕೊಳ್ಬೇಕು. ಅಮ್ಮ, ಏನು ನಾನೊಬ್ಬನೇ ಬಂದದ್ದಲ್ಲ, ನಮ್ಮೊಟ್ಟಿಗೆ ಬಹಳ ಮಂದಿಗಳೆಲ್ಲ ಬಂದಿದ್ದಾರೆ. ನಿಮ್ಮವರಿಗೆ ಬೇಕು ಬೇಕಾದಂತಹ ವ್ಯವಸ್ಥೆಯನ್ನು ಮಾಡೋಣ. ಅಸಲಿ ಅವನೊಬ್ಬರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಲಿಲ್ಲ. ಆಸನ ವ್ಯವಸ್ಥೆ ಆಯ್ತು, ಕೂತಾಯ್ತಲ್ಲ. ಇನ್ನೊಬ್ಬರಿದ್ದಾರೆ, ಹಾ, ಅವರಿಗೆ ಸರಿಯಾಗದಿದ್ರೆ ಎದ್ದು ಹೋದ. ಏನ್ ತೊಂದರೆ ಇಲ್ಲ, ನಮ್ಮಲ್ಲಿಗೆ ಬಂದ ತೊಂದರೆ ಮಾಡಬೇಕಂತ ಅಗತ್ಯವಿಲ್ಲ. ಹಾ, ನಿಮ್ಮವರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡಿದೆ. ಇಲ್ಲಿ ಇಬ್ಬರು ನಿತ್ಯ ಇದ್ದಾರೆ, ಅವರನ್ನು ಕೂತ್ಕೊಳ್ಳಿಸಿ. ಅವ್ರು ನಿಂತ್ಕೊಂಡೇನು ಯಾವಾಗಲೂ. ಆಯ್ತು, ಕುಳಿತುಕೊಳ್ಳಿ. ಆಯ್ತಲ್ಲ. ಅಯ್ಯೋ ನೋಡಿ, ಜಾಗ ಇಲ್ಲದೆ ಇದ್ರೆ ಇಲ್ಲೊಬ್ಬರು ಕೂತಿದ್ದಾರೆ, ಅವ್ರನ್ನ ಎಬ್ಬಿಸಿ ಕೂತ್ಕೊಳ್ಳಿ. ನಮ್ಮೂರಿನ ವ್ಯವಸ್ಥೆ ನಿಮಗೆ ಯಾಕೆ ತಲೆ ಬಿಸಿದೆ? ಹೇಳಿದ್ದಪ್ಪ ನಮ್ಮ ದೀಪಣದ ಬಗ್ಗೆ. ಆಯ್ತಲ್ಲ. ಅಯ್ಯೋ ದೇವರೇ, ಹೇಳಿ ಸುಖ ಇಲ್ಲ. ಒಂದು ತಲೆ ಬಿಸಿ ಅಂತಿದ್ರೆ ಹೇಳಿದ್ರೆ ನಿಮಗೆ ಅಂತಲ್ಲ, ತಲೆ ಇಲ್ಲವ ಎಲ್ಲರಿಗೂ ಬಿಸಿಯೇ ಈಗ. ಹವಾಮಾನವೇ ಸರಿ ಇಲ್ಲಮ್ಮ. ಅದೆಲ್ಲ ಹೇಳಿದ್ದು ಕಾರ್ಯಕ್ರಮಕ್ಕೆ ಸರಿಯಾದ ಸಮಯಕ್ಕೆ ಬರಬೇಕೆಂಬುದಾಗಿ ಕುಲಪುರೋಹಿತರಿಗೆ ಹೇಳಿ ಕಳಿಸಿದ್ದೆ. ಹೌದಪ್ಪ, ಕುಲಪುರೋಹಿತರಿಗೆ? ಹೌದು. ಹೊಂದಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಒಳ್ಳೇದಾಗ್ಲಿ. ಏನು ಪುರೋಹಿತ್ರೆ ನೀವು? ಏನು ಎಷ್ಟೊತ್ತಿಗೆ ಬರುವುದಕ್ಕೆ ಹೇಳಿದ್ರೆ ನೀವು ಈಗ ಬರುವುದಾ? ಏನ್ ಮಾಡುದಮ್ಮ, ಬೇಗ ಬರ್ಬೇಕಂತೇಳಿ ಹೊರಟಿದ್ದೆ. ಇವತ್ತು ಶಂಕರ ಐತಾಳ್ರ ಮನೆಯಲ್ಲಿ ಒಂದು ಅಡುಗೆ ವ್ಯವಸ್ಥೆಗೆ ನನ್ನನ್ನೇ ಹೇಳಿದ್ರು ಅವರು. ಹೌದಾ? ಅಷ್ಟು ಜನರನ್ನು ಸುಧಾರಿಸುದು ಹೇಗೆ ಅಂತೇಳಿ ಬಂದವರಿಗೆಲ್ಲ ವ್ಯವಸ್ಥೆ ಮಾಡಿ ಇನ್ನು ಸ್ನಾನ ಮಾಡಿಕೊಂಡು ಬರುವ ಅಂತೇಳಿ ಮನೆ ಹತ್ರ ಬರುವಾಗ ಬಾವಿ ಕಟ್ಟೆ ಹತ್ರ ಕೊಡಪಾನ ಇತ್ತು, ಹಗ್ಗ ಇರಲಿಲ್ಲ. ಹಗ್ಗ ಏನಾಯ್ತು? ಹಗ್ಗ ನನ್ನ ಹೆಂಡತಿ ತಗೊಂಡೋಗಿ ಕೊಟ್ಟಿಗೆಯಲ್ಲಿ ಇಟ್ಟಿದ್ರು. ಹೆಂಡತಿ ತಲೆ ನೋಡಿ. ಹೌದು, ಸೂದ್ರೆ ಹೆಂಗಸರು ಕೈ ಹಾಕ್ತಾರೆ ಅಂತೇಳಿ ಹಾಗೆ ತಲೆ ಇರುದ್ರಿಂದ ಕೊಟ್ಟಿಗೆ ಹಾಕಿದ್ವಿ, ಇಲ್ಲದ್ರೆ ಓಲೆಯಲ್ಲಿ ಇಡ್ತಿದ್ಲು ಅವಳು. ಹೌದೌದು. ಹಾಗೆ ಕೊಟ್ಟಿಗೆ ಹೋಗಿ ಹಗ್ಗ ಹಿಡ್ಕೊಂಡು ಬಾವಿ ಕಟ್ಟೆ ಹತ್ರ ಬರುವಾಗ ಕೊಡಪಂದ ಮೇಲೆ ಒಂದು ಕಾಗೆ ಕೂತು ಕೊಡಪನ ಬಾವಿಯೊಳಗೆ. ಕಾಗೆ ತಲೆ ನೋಡಿ. ಕಾಗೆ ತಲೆ ಇತ್ತು, ಇಲ್ಲದ್ರೆ ಅದು ಬಾವಿಗೆ ಬೀಳ್ತಿತ್ತು. ಹೌದೌದು. ಆಯ್ತಾ, ಸ್ನಾನ ಮಾಡದೆ ಬರ್ಲಿಕ್ಕೆ ಆಗ್ತದ. ಹೆಂಡತಿಯನ್ನು ಕರೆದೆ, ಹಗ್ಗ ತುದಿಯನ್ನು ಅವಳ ಕೈಲಿ ಕೊಟ್ಟು ಮತ್ತೊಂದು ತುದಿಯನ್ನು ನಾನು ಹಿಡ್ಕೊಂಡು ಬಾವಿಗೆ ಇಳಿದು ಕೊಡಪಾನಕ್ಕೆ ಸುತ್ತಿ ಅರ್ಧ ಮೇಲ್ ಬರುವಾಗ ದಾರಿಯಲ್ಲಿ ಹೋಗೋರು ಯಾರು ಅಮ್ಮ ನಮಸ್ಕಾರ ಅಂದ್ರಂತೆ. ಇವಳು ಕೈಯಲ್ಲಿದ್ದ ಹಗ್ಗವನ್ನು ಬಿಟ್ಟು ನಮಸ್ಕಾರ ಮಾಡಿದ್ಲು. ನಾನು ಎಷ್ಟು ಮೇಲೆ ಹೋಗಿದ್ದೇನೆ ಅಷ್ಟೇ ಕೆಳಗೆ ಬಂದೆ. ಹೇಗಾದ್ರೂ ಮೇಲೆ ಬಂದ್ರಲ್ಲ? ಹೇಗಾದ್ರೂ ಮೇಲೆ ಬಂದೆ. ಅವರಿಗೆ ಸ್ನಾನ ಆಗೋದಿದ್ರೆ ಅವ ಅಲ್ಲಿ ಮಾಡಿ. ಅಲ್ಲ, ನಿಮ್ಮಂತವರಿಗೆ ಸೆಕೆ ಆಗುವಾಗ ಮುಖ ಸಿಂಪಡಣೆ ಮಾಡ್ಲಿಕ್ಕೆ ಅದು. ಆಯ್ತಾ, ಬರ ಹೇಳೋದಕ್ಕೆ ಬಲವಾದ ಕಾರಣ ಉಂಟು. ಏನು ಸ್ವಾಮಿ? ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗಬೇಕಿತ್ತು. ನನ್ನ ಮುಖದಲ್ಲಿ ಮದುವೆ? ನನ್ನ ಮುಖದಲ್ಲಿ ಮದುವೆ ಆದ್ರೆ ಚಪ್ಪರ ಹಾಕುದಲ್ಲಿ, ಬಂದವರಿಗೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯಲ್ಲಿ, ಊಟದ ವ್ಯವಸ್ಥೆ, ಬಾಯಿಗೆ ಅಂಡೆ ಇಡುವುದ, ಇನ್ನು ಮೂಗಿನ ಒಟ್ಟಿಗೆ ಕಟ್ಟಿಗೆ ಹಾಕುವುದ, ಊಟ ಮಾಡಿದವರು ಎಂಗಿಲ ಹಾಕುದು, ಕಿವಿಗೆ ಹೊಟ್ಟೆಗ ಎಲ್ಲ ವ್ಯವಸ್ಥೆ ಮಾಡಬೇಕು. ಕೈ ತೊಳೆಯುವ ವ್ಯವಸ್ಥೆ ಮಾಡುದು ಎಲ್ಲಿ? ಹೀಗೆ ನೀರು ಬರುವ ವ್ಯವಸ್ಥೆಯಲ್ಲಿ ಆದ್ರೆ ಇದ್ರೆ ಮಾಡಿ. ಬೇಡ, ಅದಕ್ಕೆ ವಿಶೇಷ ನಿರೀಕ್ಷೆ ಇರಲಿ. ಹಾಗೆ ನೀರು ಬರುವ ವ್ಯವಸ್ಥೆ ಎಲ್ಲಿ ಅಂತ ಕೇಳಿದ್ ನಾನು. ಸ್ವಾಮಿ, ಹಾಗಲ್ಲ, ನಿಮ್ಮ ಸಮ್ಮುಖದಲ್ಲಿ ಒಂದು ವಿವಾಹ ಆಗಬೇಕು. ನಮ್ಮ ಸಮ್ಮುಖದಲ್ಲಿ ಮದುವೆ? ಹೌದು. ನನ್ನ ಮುಖದಲ್ಲಿ ಅಲ್ಲ, ನನ್ನ ಮುಖೇನ ಒಂದು ಮದುವೆ. ಹೌದು. ಈಗ ಯಾರಿಗೆ ಕೊಟ್ಟು ಮದುವೆ ಮಾಡುವುದು ಅಂತ ತೀರ್ಮಾನ ಮಾಡಿದ್ದು? ನನ್ನ ಮಗಳಿಗೆ ಮದುವೆ. ಮಗಳಿಗ? ಹೌದು. ಮಗಳಿಗೆ ಮದುವೆ? ಅವಳು ಮೊನ್ನೆ ಹುಟ್ಟುವಾಗ ಇಷ್ಟೇ ದೊಡ್ಡದಿದ್ಲು. ಹೆಣ್ಣು ಮಕ್ಕಳ ಬೆಳವಣಿಗೆ ಹಾಗೆ ಅಲ್ವೇ ಹೇಳಿ? ಹೇಗೆ? ಬಾಳೆ ಗಿಡ ಬೆಳೆದ ಹಾಗೆ. ಹೆಣ್ಣು ಮಕ್ಕಳ ಬೆಳವಣಿಗೆ ಅಂತ ಹೇಳಿದ್ರೆ ಬಾಳೆ ಗಿಡದ ಹಾಗೆ. ಒಂದು ಗೊನೆ ಹಾಕ್ತು ಮತ್ತೆ ಕಡ್ದು ಬಿಸಾಕೋದು ಬಾಳೆ ಗಿಡವನ್ನು. ಯಾರಿಗೆ? ಹುಡುಗ ಯಾರು? ಮಾತಾಡೋಕ ಅಧಿಕಾರ ಅಂತ ವಿದ್ಯುನ್ಮಾಲಿಗೆ ಎಲ್ಲ ಹೇಳಿಕೆ ಎಲ್ಲ ಆಗಿದೆಯಾ? ದೀಪಾವಳಿ ಬಂದಾಯ್ತು. ಎಲ್ಲಿದ್ದಾರೆ ಹುಡುಗ? ಎಲ್ಲಿದ್ದಾರೆ? ತಿರುಗಿ ನೋಡಿ. ಓ, ಇವನಿಗ? ನಿಮಗೆ ಅವ್ರು ಹುಡುಗ ನೋಡಿದಾಗ ಅದಲ್ವಾ? ಅಲ್ಲಿ ಅವ ಸಪೂರ ಊದುಬತ್ತಿ ತರ ಇದ್ದಾರೆ. ನಮ್ಮ ಹುಡುಗಿಗೆ ಜೋಡಿ ಆದಿದ್ದ. ಅವ ಸಣ್ಣ ಪ್ರಾಯದ ಹುಡುಗ, ಇನ್ನು ಸರಿ ಮೀಸೆ ಬರಲಿಲ್ಲ. ನಮ್ಮ ಹುಡುಗಿ ತಲೆದಿಂಬಿಗವ. ಅವ ಹುಡುಗ ಅಂತ ಯಾರು ಹೇಳ್ತಿ ನಿಮಗೆ? ಮತ್ತೆ ಅವನ ಸ್ವಯಂ ಸೇವಕ. ಸ್ವಯಂ ಸೇವಕನ? ಹೌದಪ್ಪ. ಅವನಿಗೆ ಅವನೇ ಸೇವೆ ಮಾಡ್ಕೊಂಡು ಬಂದವರ ಸೇವೆ ಮಾಡುವುದು. ಬಂದವರ ಸೇವೆ ಅಲ್ಲಿ ಆಗ್ತದೆ. ಮತ್ತೆ ಇವ ಎಂತ ಮಾಡುದು? ಇವ ಅಲ್ಲಿ ತಿಂದು ಬಂದು ಕೂತಿದ್ದಾನೆ. ಹೌದು. ತಿರುಗಿ ನೋಡಿ. ಎಡಕ್ಕ ಬಲಕ್ಕ ಮನಸ್ಸು ಬಂದ ಹಾಗೆ. ಸಂಸ್ಕಾರ ನೋಡಿ. ಗಂಡು ಗಂಡೆ, ಕಲ್ಲು ತುಂಡೆ, ಗಟ್ಟಿ ಅಳಿಯ, ಪಂಚಾಂಗ ಗಟ್ಟಿ. ನಮ್ದು ಅಳಿಯಲ್ವಾ? ದೇವರು ಒಳ್ಳೇದು ಮಾಡಲಿ. ಹೇಗೆ ಕೈ ಕಾಲಿಗೆ ನೀರು ಬಂತ? ನೀರು ಇರುವಲ್ಲಿಗೆ ನಾವು ಹೋದೆವು ಸ್ವಾಮಿ. ನೀವಿದ್ದಲ್ಲಿಗೆ ನೀರು ಬರಲಿಲ್ಲ. ಮತ್ತೆ ಊಟ ಎಲ್ಲ ಆಯ್ತಾ? ಫಲಹಾರ ಹೇಗೆ? ತೊಂದರೆ ಇಲ್ಲ. ಫಲಹಾರವೇ ಇಷ್ಟು ಗಟ್ಟಿರುವಾಗ ಊಟ ಬೇಕು ಅಂತ ಕಾಣುವುದಿಲ್ಲ. ಇಲ್ಲ ಇಲ್ಲ, ಲಘು ಫಲಹಾರವೇ ಬಿಗುವುದು, ಮತ್ತೆ ಊಟ ಇಲ್ಲ. ಆಯ್ತಾ? ಮತ್ತೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಹೇಗಿದ್ದಾರೆ? ಸೌಖ್ಯ ಸೌಖ್ಯ ಸೌಖ್ಯ. ಹೌದಾ? ಒಳ್ಳೆ ಒಳ್ಳೆ ಹುಡುಗ. ಹೆಂಡತಿ ಮಕ್ಕಳನ್ನು ಬಿಟ್ಟು ಇವರು ಒಬ್ಬರೇ ಬಂದಿದ್ದಾರೆ. ಏನ್ ಮಾತಾಡ್ತಿದ್ರಿ ನೀವು? ಇವತ್ತಿನ ಮದುಮಗ ಅವನು ಮತ್ತೆ ಅವನಿಂದ ಹೆಂಡತಿ ಮಕ್ಕಳು. ಇವನೇ ಮದುವೆ ಆದ ಹುಡುಗರಿಗೆ ಯಾರು ಹೇಳಿಕೊಡ್ತಾರೆ? ನಾನು ನನ್ನ ಅಪ್ಪಯ್ಯನ ಹೆಂಡತಿ ಮಕ್ಕಳ ಬಗ್ಗೆ ಮಾತಾಡಿದ್ದು. ಅಪ್ಪಯ್ಯನ ಹೆಂಡತಿ ಮಕ್ಕಳ ಬಗ್ಗೆ ನಿನಗೆ ತಲೆ ವಿಷಯ ಯಾವ ಅಪ್ಪ ಇಲ್ಲ? ಅಲ್ಲ ಸ್ವಾಮಿ, ನೀವು ವಿರೋಧವಾಗಿ ಕೇಳಿದಿರ. ಇವರು ಹುಡುಗ ಸ್ವಲ್ಪ ವಿನೋದ ಪ್ರಿಯನೇ. ಇಲ್ಲಿ ಬರಲಿ. ಏನು
ಹುಡುಗಿ ಹತ್ರ ಅಭಿಪ್ರಾಯ ಕೇಳಿದ. ಹುಡುಗಿ ಹತ್ರ ಅಭಿಪ್ರಾಯ ಕೇಳಬೇಕಿತ್ತ? ಯಾಕೆ ಕೇಳಬಾರ್ದಲ್ಲ? ಕೇಳ್ಬೇಕು. ಯಾಕೆ? ಅವಳು ಮೊದಲು ಯಾರಿಗಾದ್ರೂ ಮಾತು ಕೊಟ್ಟು ಪಾಪ ಕೊನೆಗೆ ಇವನು ಕುತ್ತಿಗೆ ಕಟ್ಟಿದ್ರೆ ಇವನೆಲ್ಲಾದ್ರೂ ಹಗ್ಗ ತಗೊಂಡ್ರೆ ನಮ್ಮ ಕುಟುಂಬಕ್ಕೆ ಅಪವಾದ ಬಂದಿತ್ತು. ಓ ಪುರೋಹಿತ್ರ, ಏನ್ ಮಾತಾಡ್ತಾ ಇದ್ದೀರಿ? ಏನು? ಹಾಗೆಲ್ಲ ಕೇಳಬೇಕಂತ ಅಗತ್ಯವಿಲ್ಲ. ಯಾಕೆ? ಅವಳು ನನ್ನ ಮಗಳಲ್ವಾ? ಓ ನನ್ನ ಮಗಳಲ್ವಾ? ಆದ್ದರಿಂದಲೇ ಕೇಳ್ಬೇಕಂತ ಹೇಳಿದ್ ನಾನು. ಆದ್ದರಿಂದಲೇ ಇಲ್ಲಿ ಯಾಕಂದ್ರೆ ಬಳಿಕ ಅಳಲುವ ಸುತೆಯ ಶಾಪಂಗಳಿಗೆ ಗುರಿಯಾಗುವ ವರ ಹಿತ ಪುರೋಹಿತ ಸಹಿತ. ಹೌದೌದು. ಹಾಗಾಗಿ ಅಭಿಪ್ರಾಯ ಕೇಳಿಯೇ ಮದುವೆ ಆಗುದು ಒಳ್ಳೇದು. ಕೇಳೋಣ. ನಾವು ಹೋಗಿ ಹುಡುಗಿ ನೋಡಿದ್ಯಾ? ಯಾರು? ನೀನು ನೋಡ್ಲಿಲ್ಲ. ಮತ್ತೆ ಕರ್ಮಕ್ಕ ಮದುವೆ ಹೆದರಿಸಬೇಡಿ ಪುರೋಹಿತರೆ. ಹೇಳಿದ್ರು ಚಂದವಾದ ಅಂದವಾದ ಹೆಣ್ಣು ಮಗಳು ಅಂತ ಸೂಚಿ. ಈಗ ಹುಡುಗಿ ನೋಡ್ಬೇಕೇನೋ ಆಸೆ ಉಂಟಾ? ತೋರಿಸಿದ್ರೆ ನೋಡುವ. ಯಾರ ಸಭೆಯಲ್ಲಿ 4 ಜನ ಸೀರೆ ಉಟ್ಟ ಹೆಂಗಸರು ಮೇದ್ವನ್ನಿ ನೀವೊಂದು ಮಾತಾಡಿದ್ರೆ ಮಾತಾಡ ಅರ್ಥ ಇಲ್ಲ. ಏನು ಹೆಣ್ಮಕ್ಳಿಗೆ ಸೀರೆ ಉಡ್ಲಿಕ್ಕೆ ಬರುವುದಿಲ್ವಾ? ಸೀರೆ ಉಡ್ಲಿಕ್ಕೆ ಗೊತ್ತುಂಟಮ್ಮ, ನಮ್ಮ ಸಂಪ್ರದಾಯ ಸೀರೆ ಉಡುವುದೇ. ಆದ್ರೆ ಈಗ ಸೀರೆ ಉಡುವಷ್ಟು ಪುರುಷತ್ತು ವ್ಯವಧಾನ ಇಲ್ಲ. ಯಾಕೆ? ಆ ಒಂದು ವಾದ್ಯದ ಚೀಲ ಬಂದು ಈಗ ಅದನ್ನು ಹಾಕೊಂಡು ಒಂದು ಎತ್ತರದ ಪಾದರಕ್ಷೆ ಹಾಕೊಂಡು ಅದನ್ನು ಮುದುಕಿಯರು ಯಾರು ಹುಡುಗಿಯರು ಯಾರು ಕಂಡಿಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಾಕೊಂಡು ಕೆಲವು ಮುದುಕಿಯರು ಕೂದಲು ಕಪ್ ಮಾಡ್ಕೊಂಡು ಹೀಗೆ ಮಾಡ್ಕೊಂಡು ಹೊರಟ್ರೆ ಓಹೋ, ಅದರಲ್ಲಿ ಹುಡುಗಿಯರು ಯಾರು ಮುದುಕಿಯರು ಯಾರು ಗೊತ್ತಿಲ್ಲ. ಪಾಪ ಮೊನ್ನೆ ಅವನ ಅವಸ್ಥೆ ಒಂದು ಹೇಳಿ ಪ್ರಯೋಜನ ಇಲ್ಲ. ಏನು? ಒಂದು ಹೀಗೆ ಚಂದದಲ್ಲಿ ಒಂದು ಹೆಂಗಸು ಕಂಡಾಗಾಯ್ತು, ಹಿಂದಿಂದ ಹೋಗ್ತಾ ಇದ್ದ. ಹಿಂದಿಂದ ಆ ಹೆಂಗಸಿಗೊಂದು ಅನುಮಾನ ಬಂತು. ತಿರುಗಿ ನೋಡಿ ಮನೆಯಲ್ಲಿ ನಿನಗೆ ಅಮ್ಮ ಇಲ್ವಾ ಅಲ್ಲಿ ಆಗ್ಲೇ ಗೊತ್ತಾದದ್ದು ಮುದುಕಿ ಅಂತ ಹೇಳಿ. ಹಾಗಾದ್ರೆ ಈಗ ಮುದುಕಿಯರು ಯಾರು ಹುಡುಗಿಯರು ಯಾರು ಅಂತ ಇದನ್ನು ಹಾಕೊಂಡಾಗ ಗೊತ್ತಾಗುದೇ ಇಲ್ಲ. ನಿಮ್ಮ ಅನುಭವಕ್ಕೆ ಶರಣ ಸ್ವಾಮಿ. ಅಂದ್ರೆ ನಾನು ಹಿಂದೆ ಹೋಗಿದ್ದೇನೆ ಎಂಬ ಅರ್ಥದಲ್ಲಿ ಹೇಳಿದ. ಕೆಳಗಿನಿಂದ ವಾದ್ಯದ ಚೀಲ, ಮೇಲಿನಿಂದ ಅದು ಈರುಳ್ಳಿ ಚೀಲ. ಅಲ್ಲ ಉಂಟು. ಹಾಗಾದ್ರೆ ಹುಡುಗಿ ಕೇಳಿಲ್ಲ ಅಭಿಪ್ರಾಯ? ಇಲ್ಲ. ಬೇಡ. ಹುಡುಗಿ ಬರ್ಲಿ, ಹುಡುಗಿ ಹುಡುಗಿ ಬರ್ಲಿ, ಹುಡುಗಿ ಬರ್ಲಿ. ಯಾಕೆ ಸ್ವಾಮಿ ಓಡುದು ನೀವು? ಓಳಿ ಅಂದ್ರೆ ಓ ಪುರೋಹಿತ್ರೆ, ಓಳಿ ಅಂದ್ರೆ ಹೀಗೆ ಬನ್ನಿ. ಅಯ್ಯೋ ದೇವ್ರೆ, ಏನು ಅವಸ್ಥೆ ನಿಮ್ಮದೊಮ್ಮೆ ಬನ್ನಿ ಸ್ವಾಮಿ ಮೇಲೆ. ಓಡುವುದು ಯಾಕೆ ಹೇಳಿ? ಹೆಂಡತಿನ ಕರ್ಕೊಂಡು ಹೊಡಿತಿದ್ದೀರಿ ಸಭೆಯಲ್ಲಿ ನೀವು? ಹೆಂಡತಿಯನ್ನು ಕರ್ಕೊಂಡು ತಿರುಗಲಿಕ್ಕೆ ನನಗೆ ಇವತ್ತೇ ಸಭೆ ಸಿಕ್ಕಿದ್ದು. ಏನಾಯ್ತು ಸ್ವಾಮಿ? ಮಾರಿ ಸಂತಾನ ಹುಡುಗಿಯನ್ನು ಕರ್ಕೊಂಬಂದ್ರೆ ಇವಳು ಚಪ್ಪು 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 ಚಪ್ಪು. ಅದಕ್ಕೆ ಸರಿ ಅವ್ರದೊಂದು ಪಂಪರ ಪಂಪ ಪಂಪರ ಪಂಪ. ನನ್ನನ್ನು ಕರೆದಿರ ಸ್ವಾಮಿ? ಹೌದು, ನನಗೆ ತುರಿಕೆ ಜೋರುಂಟು, ಅದಕ್ಕೆ ಕರೆದದ್ದು. ಮನೆಗೆ ಬನ್ನಿ, ಮಾಡ್ತೇನೆ ನಿಮಗೆ. ಮಾರಿ ಸಂತಾನ, ಇದೇ ನಿನ್ನ ಕರ್ಮವ? ಏನು ಜಾಗ ಸಮತಟ್ಟು ಮಾಡ್ಲಿಕ್ಕೆ ಬಂದದ್ದು? ಹುಡುಗಿಯನ್ನು ಕರ್ಕೊಂಬಂದ್ರೆ ಇವಳು ಬಂದು ಅವೇನದ? ಅಯ್ಯೋ ಅಳಿಯಂದ್ರಲ್ಲಿ ಹೋದ್ರು, ಕಾಣದಂತೆ ಮಾಯವಾದನು. ಅಯ್ಯೋ ತಲೆ ಕಡ್ದಿಟ್ಟಿದ್ದಾರೆ ಅಲ್ಲೋಡಿ ಪುರೋಹಿತ್ರೆ. ನಮ್ಮ ಹೆಣ್ಣಿಗೆ ಕೈ ಕೊಟ್ಟು ಓಡಿపోದನು. ತಲೆ ಕಡ್ದಿಟ್ಟಿದ್ದಾರೆ ಅಲ್ಲಿ. ಮಂಗನ ಮರಿ ತರ ಕಾಣ್ತಾ ಉಂಟು. ಹೀಗೆ ಬನ್ನಿ. ಇದೇನು ಮದುವೆ ಸಮಾರಂಭವ ಅಲ್ಲ, ಭಟ್ರಿಗೆ ಬೊಜ್ಜ ಆಗುದ? ಇದು ಎಲ್ಲ ಹುಚ್ಚರು, ನನ್ನೊಬ್ಬನ ಬಿಟ್ಟು ಎಲ್ಲರೂ ಹುಚ್ಚರೇ. ಪುಣ್ಯಾತ್ಮ ಇಲ್ವಾ? ಓಡಿ ಯಾಕೆ? ನನಗೆ ಮದುವೆ ಇಲ್ಲದೇ ಇದ್ರೂ ಆಗ್ಬೋದು ಸ್ವಾಮಿ. ಈ ಹುಡುಗಿ ಒಂದು ಬೇಡ. ನಿನಗೆ ಇಷ್ಟ ಆಯ್ತಾ? ಇದು ಇಂಥದ್ದು ಇಷ್ಟ. ಕರ್ಕೊಂಡು ಹೋಗು ಪುಣ್ಯಾತ್ಮ. ನಾನು ಜೀವನದಲ್ಲಿ ಕಟ್ಟಿಕೊಂಡು ನಾನು ಪಟ್ಟ ತಾಪತ್ರೆ ಉಂಟಲ್ಲ, ಯಾವ ಗಂಡು ಮಕ್ಕಳಿಗೂ ಇನ್ನು ಬರಬಾರ್ದು ಇಂಥದ್ದು.
ನಮ್ಮ ಅಪ್ಪ ಸತ್ತದ್ದು ಒಳ್ಳೆಯದೇ, ಇಲ್ಲದ್ರೆ ನಾನೇ ಕೊಲ್ತಿದ್ದೆ ಇವಳನ್ನು ಮದುವೆ ಮಾಡಿಸಿದ್ದಕ್ಕೆ. ಇದು ಯಾರು ಸ್ವಾಮಿ? ಓ ಪುಣ್ಯಾತ್ಮ, ಇವಳು ನನ್ನ ಮನೆ ಹೆಂಡತಿ. ನಿಮ್ಮ ಹೆಂಡತಿಯ? ಮತ್ಯಾರು? ಅಯ್ಯೋ ಕ್ಷಮಿಸಿ, ಹಾ. ನೀವು ಹೇಳಿದಿರಲ್ಲ ಹಾ. ಮದುಮಗಳು ಬರಲಿ ಅಂತ. ಹೌದು. ಹಾಗೆ ಇದು ಸಭೆಗೆ ಬಂತಲ್ಲ, ಹಾ. ನಾನು ನನಗಾಗುವ ಮದುಮಗಳು ಇವಳೇ ಅಂತ ಓಡಿದ್ದು. ಆಗುದಾದ್ರೆ ಕರ್ಕೊಂಡು ಪುಣ್ಯಾತ್ಮ ಮಾರಿ ಸಂತಾನ ಹುಡುಗಿಯರು ಕರ್ಕೊಂಬ ಹೋಗು.